ಕುಂಜಾರುಗಿರಿ ಪಾಜಕ ಆನಂದ ತೀರ್ಥ ವಿದ್ಯಾಲಯ ಭಾನುವಾರ ಏಕಕಾಲದಲ್ಲಿ 4039 ಜನರು ಶ್ರೀಮದ್ ಭಗವದ್ಗೀತೆಯ 15ನೇ ಅಧ್ಯಾಯ ಪುರುಷೋತ್ತಮ ಯೋಗ ಕಂಠಪಾಠ ಪಾರಾಯಣ ಮಾಡುವ ಮೂಲಕ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ತನ್ನ ಹೆಸರು ಸೇರ್ಪಡೆಗೊಂಡಿದೆ. ಬನ್ನಿ ಈ ಕುರಿತಾದ ವಿಶೇಷ ವರದಿ ನೋಡ್ಕೊಂಡು ಬರೋಣ. ಉಡುಪಿ ಕುಂಜಾರುಗಿರಿ ಪಾಜಕ ಆನಂದ ತೀರ್ಥ ವಿದ್ಯಾಲಯ ಭಾನುವಾರ ಏಕಕಾಲದಲ್ಲಿ 4039 ಜನರು ಶ್ರೀಮದ್ ಭಗವದ್ಗೀತೆಯ 15ನೇ ಅಧ್ಯಾಯ ಪುರುಷೋತ್ತಮ ಯೋಗ ಕಂಠಪಾಠ ಪಾರಾಯಣ ಮಾಡುವ ಮೂಲಕ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ತನ್ನ ಹೆಸರು ದಾಖಲಿಸಿದೆ. ವಿದ್ಯಾರ್ಥಿಗಳು, ಶಿಕ್ಷಕರು, ಸಿಬ್ಬಂದಿ ಹಾಗೂ ಪೋಷಕರ ಸಹಿತ 4039 ಮಂದಿ ಒಂದೇ ಕಂಠದಲ್ಲಿ ಶ್ರೀಮದ್ ಭಗವದ್ಗೀತೆಯ 15ನೇ ಅಧ್ಯಾಯ ಪಾರಾಯಣ ಮಾಡುವ ಮೂಲಕ ಇದು ಶಿಕ್ಷಣ ಸಂಸ್ಥೆಯೊಂದು ಮಾಡಿರುವ ವಿಶಿಷ್ಟ ಸಾಧನೆಯಾಗಿ ದಾಖಲೆಗೆ ಸೇರಿಕೊಂಡಿತು. ಈ ಹಿಂದೆ ಉತ್ತರ ಪ್ರದೇಶದಲ್ಲಿ ಸರ್ಕಾರ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ 3800 ಮಂದಿ ಪಾರಾಯಣ ನಡೆಸಿರುವುದು ದಾಖಲೆಯಾಗಿತ್ತು. ವಿಶ್ವ ದಾಖಲೆ ಸೇರ್ಪಡೆಯ ಪಾರಾಯಣಕ್ಕೆ ಚಾಲನೆ ನೀಡಿದ ಅದಮಾರು ಶ್ರೀ ವಿಶ್ವಪ್ರಿಯ ತೀರ್ಥ ಶ್ರೀಪಾದರು ಆಶೀರ್ವಚನ ನೀಡಿ, ಮನುಷ್ಯ ಅರ್ಥಪೂರ್ಣ ಜೀವನ ನಡೆಸಲು ದೈಹಿಕ, ಮಾನಸಿಕ ಆರೋಗ್ಯ ಹೆಚ್ಚು ಸಹಕಾರಿ. ಅದಕ್ಕೂ ಹೆಚ್ಚು ಭಗವದ್ಗೀತೆಯನ್ನ ನಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳಲ್ಲಿ ಅನುಷ್ಠಾನಗೊಳಿಸಬೇಕು ಎಂದು ಕರೆ ನೀಡಿದರು. ಯಾರೂ ಕೂಡ ಈಗ ತಮ್ಮ ತಮ್ಮ ಕೆಲಸಗಳನ್ನು ಮಾಡೋಲ್ಲ, ಎಲ್ಲ ಸೋಮಾರಿಗಳಾಗಿದ್ದಾರೆ. ಇದನ್ನು ಮನಗಂಡೇ ಕೃಷ್ಣ 5000 ವರ್ಷದ ಹಿಂದೆ ಭಗವದ್ಗೀತೆಯನ್ನು ಸಮಾಜಕ್ಕೆ ಕೊಟ್ಟ. ಅದು ಒಂದು ವರ್ಗಕ್ಕೆ ಸೀಮಿತ ಅಲ್ಲ ಭಗವದ್ಗೀತೆ. ಯಾಕೆಂದರೆ ಒಂದು ಮಾತು ಬರುತ್ತೆ, ವಿನಾಶಾಯ ಚ ದುಷ್ಕೃತಾಂ ಅಂತ ಹೇಳಿಕೊಂಡು ಪರಿತ್ರಾಣಾಯ ಸಾಧೂನಾಂ. ಅದು ಹಿಂದೂಗಳ ರಕ್ಷಣೆಗೋಸ್ಕರ ಭಗವದ್ಗೀತೆ ಅಥವಾ ಮುಸ್ಲಿಮರ ನಾಶಕ್ಕೋಸ್ಕರ ಭಗವದ್ಗೀತೆ ಅಂತ ಹೇಳಿಲ್ಲ. ಕೆಟ್ಟವರು ಯಾರಿದ್ದಾರೋ ಅವರ ನಾಶ ಆಗಬೇಕು, ಒಳ್ಳೆಯವರು ಯಾರಿದ್ದಾರೋ ಅವರಿಗೆ ಒಳ್ಳೆಯದಾಗಬೇಕು. ಆ ದೃಷ್ಟಿಯಲ್ಲಿ ಭಗವದ್ಗೀತೆ ಕೊಡ್ತೇನೆ ಅಂತ ಕೃಷ್ಣ ಹೇಳಿರುವಾಗ ನಮ್ಮ ಜನ ಇನ್ನು ಸಂಕುಚಿತ ಮನೋಭಾವನೆಯಿಂದ ಈ ಭಗವದ್ಗೀತೆಯನ್ನು ನೋಡ್ತಾರೆ ಅಂತಂದಾಗ, ಕಾಮಾಲೆ ಕಣ್ಣಿನಿಂದ ಭಗವದ್ ನೋಡ್ತಾರೆ ಅಂತಂದಾಗ ತುಂಬ ಆಶ್ಚರ್ಯ ಆಗುತ್ತೆ. ಅವರಿಗೆಲ್ಲ ಕೃಷ್ಣ ಒಳ್ಳೆಯ ಬುದ್ಧಿ ಕೊಡಲಿ, ಎಲ್ಲ ಶಾಲೆಗಳಲ್ಲಿಯೂ ಕೂಡ ಭಗವದ್ಗೀತೆ ಬರುವಂತೆ ಆಗಲಿ ಅಂತ ನಾವು ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಸಂಸ್ಥೆಯ ಪ್ರತಿನಿಧಿ ಭರತ್ ಕಾಮತ್ ಪ್ರಮಾಣ ಪತ್ರ ಹಸ್ತಾಂತರಿಸಿದರು. ನಮ್ಮ ಆನಂದ ತೀರ್ಥ ವಿದ್ಯಾಲಯದಲ್ಲಿ ಇವತ್ತು ಹೇಳಲಿಕ್ಕೆ ಶಬ್ದಗಳು ಬರ್ತಾ ಇಲ್ಲ. ಅಂದರೆ ಅರ್ಥ ಮಾಡಿ ಎಷ್ಟು ದೊಡ್ಡ ಒಂದು ಘಟನೆ ನಡೆದಿದೆ ಅಂತ. ಪುಟಾಣಿ ಮಕ್ಕಳು 4000ಗಿಂತ ಹೆಚ್ಚು ಪುಟಾಣಿ ಮಕ್ಕಳು ಸೇರಿ 18ನೇ ಅಧ್ಯಾಯ ಶ್ರೀಮದ್ ಭಗವದ್ಗೀತೆಯ 18ನೇ ಅಧ್ಯಾಯನ ಕಂಠಸ್ಥ ಪಠನ ಆಯಿತು ಇವತ್ತು. ಇದು ನಮ್ಮ ಉಡುಪಿ ಜಿಲ್ಲೆಗೆ, ನಮ್ಮ ಕರ್ನಾಟಕ ರಾಜ್ಯಕ್ಕೆ ಹಾಗೂ ನಮ್ಮ ದೇಶಕ್ಕೆ ಒಂದು ದೊಡ್ಡ ಬೆಂಚ್ ಮಾರ್ಕ್ ಅಂತ ನಾನು ಹೇಳಲು ಇಚ್ಛೆ ಪಡ್ತೇನೆ. ಯಾಕಂತೇಳಿದ್ರೆ, ಪ್ರಥಮವಾಗಿ ಭಗವದ್ಗೀತೆ ಎಂಬುದು ಒಂದು ಮನುಷ್ಯನಿಗೆ ನಡೆಯುವಂಥ ದಾರಿ ಅಂತ ಹೇಳಿದ್ದಾರೆ. ಶಾಸ್ತ್ರದಲ್ಲಿ ಹೇಳ್ತಾರೆ, ಭಗವದ್ಗೀತೆ ಪಠನ ಮಾಡಿದವನಿಗೆ ಬೇರೆ ಯಾವುದೂ ಗೈಡೆನ್ಸ್ ಬೇಡ ಅಂತ. ಜಗತ್ತಲ್ಲೇ ಗುರು ಅಂದ ಕೃಷ್ಣಂ ಒಂದೇ ಜಗದ್ಗುರುಮ್ ಅಂತ ಸಂಸ್ಕೃತ ಹೇಳಿದೆ. ಆ ಕೃಷ್ಣನ ಬಾಯಿಗಳಿಂದ ಬಂದ ಮಾತುಗಳನ್ನು ನಾವು ಅನುಸರಣೆ ಮಾಡಿ ನಮ್ಮ ದಿನಗಳನ್ನು ಮುಂದೆ ತೊಗೊಂಡ್ರೆ ನಮಗೆ ಯಾವತ್ತೂ ಸೋಲಿರಲ್ಲ ಅಂತ ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಅದರ ವೈಬ್ ಇವತ್ತು ನಮಗಿಲ್ಲಿ ಕಂಡು ಬಂತು. ಈ ಮಕ್ಕಳಿಗೆಲ್ಲ ನಾನು ಶುಭ ಹಾರೈಸ್ತೇನೆ. ಭಗವಂತ ಶ್ರೀಕೃಷ್ಣ ಅವರ ಇಚ್ಛೆಯನ್ನೆಲ್ಲ ಈಡೇರಿಸಲಿ. ಸಂಸ್ಕೃತ ವಿಭಾಗದ ಮುಖ್ಯಸ್ಥ ಮಧುಸೂದನ್ ಭಟ್, ಧಾರ್ಮಿಕ ಶಿಕ್ಷಣ ವಿಭಾಗ ಮುಖ್ಯಸ್ಥ ಕೇಶವಮೂರ್ತಿ ಆಚಾರ್ಯ ನೇತೃತ್ವದಲ್ಲಿ ದೇಶ ಶಾಲೆ ಹಿತಕ್ಕಾಗಿ ಪಾರಾಯಣದಲ್ಲಿ ಭಾಗಿಯಾದವರೆಲ್ಲರಿಗೂ ಪಾರಾಯಣದ ಮೂಲಕ ಆಯುರಾರೋಗ್ಯ ಭಾಗ್ಯ ಪ್ರಾಪ್ತಿಯಾಗಲಿ ಎಂದು ಪ್ರಾರ್ಥಿಸಿ ಸಂಕಲ್ಪ ನೆರವೇರಿಸಲಾಯಿತು.
ಸುಮಾರು 20 ನಿಮಿಷಗಳ ಕಾಲ ಶ್ರೀಮದ್ ಭಗವದ್ಗೀತೆಯ 15ನೇ ಅಧ್ಯಾಯ ಪುರುಷೋತ್ತಮ ಯೋಗ ಕಂಠಪಾಠ ಪಾರಾಯಣ ನಡೆಯಿತು. ಇನ್ನು ವಿದ್ಯಾರ್ಥಿಗಳು ಕೂಡ ತಮ್ಮ ವಿಶೇಷ ಅನುಭವಗಳನ್ನು ವಿವರಿಸಿದ್ರು. ನಮ್ಮ ಕ್ಲಾಸಲ್ಲಿ ಫಸ್ಟ್ ಸ್ಟ್ಯಾಂಡರ್ಡಿಂದ ಭಗವದ್ಗೀತಾ ಕಲಿಸ್ತಿದ್ದಾರೆ. ಸೊ ಅಂದರೆ 3 ವರ್ಷದಿಂದ ಈ ರೆಕಾರ್ಡ್ ಸೆಟ್ ಮಾಡಬೇಕು ಅಂತ ತುಂಬ ಪ್ರಿನ್ಸಿಪಲ್ ಮ್ಯಾಮ್ ಮತ್ತು ಕಮಿಟಿಯವರೆಲ್ಲ ತುಂಬ ಆಸೆ ಇಟ್ಕೊಂಡಿದ್ರು. ನಾವೆಲ್ಲರೂ ಕೂಡ 3 ವರ್ಷದಿಂದ ಇದಕ್ಕೆ ತಯಾರಿ ಮಾಡ್ತಿದ್ದೀವಿ. ತುಂಬ ಅಂದರೆ ಟೀಚರ್ಸ್ ಎಲ್ಲ ತುಂಬ ಚೆನ್ನಾಗಿ ಕಲಿಸ್ತಾರೆ, ನಗ್ತಾ ಕಲಿಸ್ತಾರೆ. DS ಪೀರಿಯಡಲ್ಲಿ ಕತೆಗಳನ್ನೆಲ್ಲ ಹೇಳಿಸಿ ಕಲಿಸ್ತಾರೆ, ಅದರ ಅರ್ಥ ಎಲ್ಲ ಹೇಳ್ತಾರೆ. ಸೊ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ನಾವು ಇವತ್ತೇನು ಸಾಮೂಹಿಕ ಗೀತ ಗಾಯನ ಮಾಡಿದ್ದೇವೆ. ತುಂಬ ಖುಷಿಯಾಗಿದೆ, ಯಾಕಂದರೆ ನಾವು ಒಂದು ಗೀತೆಯನ್ನು ಕಲಿಯುವ ಭಾಗ್ಯ ಮತ್ತು ಕಂಠಪಾಠ ಮಾಡುವ ಭಾಗ್ಯ ಸಿಕ್ಕಿದೆ. ಹಾಗೆ ನಮಗೆ ತುಂಬ ಖುಷಿ ಆಗ್ತದೆ. ನಮ್ಮ ಶಾಲೆಯಲ್ಲಿ ಇಂಥದ್ದೊಂದು ಇವೆಂಟ್ ಆಗಿದೆ. ನಾವು ವರ್ಲ್ಡ್ ರೆಕಾರ್ಡ್ ಅಟೆಂಪ್ಟ್ ಮಾಡಿದ್ದೇವೆ ಅಂತ ಹೇಳಿ. ನನಗೆ ಈ ಶಾಲೆ ಬಗ್ಗೆ ತುಂಬ ಹೆಮ್ಮೆ ಇದೆ. ಯಾಕೆಂದರೆ ಈ ಶಾಲೆ ನನಗೆ ಯಾವ ಶಾಲೆಯಲ್ಲೂ ಕಲ್ತಿಲ್ಲ, ಅಷ್ಟು ನನಗೆ ತುಂಬ ಮೋಟಿವೇಶನ್ ನೀಡ್ತಾ ಇದೆ ಈ ಸ್ಕೂಲು. ಇದೇ ಥರ ಸ್ಕೂಲು ಇಡೀ ಜಗತ್ತಲ್ಲೇ ಇದ್ದರೆ ತುಂಬ ಖುಷಿಯಾಗಿರುತ್ತೆ. ನಮ್ಮ ಸ್ಕೂಲ್ ನಂಬರ್ 1 ಆಗಬೇಕು ಅಂತ ಆಸೆ ಪಡ್ತೀನಿ. ಈ ಸ್ಕೂಲಲ್ಲಿ ನಾವು ಏನು ಕಲ್ತಿರಲಿಲ್ಲ ಅದೆಲ್ಲ ಕಲಿತಾ ಇದ್ದೀನಿ ಈ ಸ್ಕೂಲಲ್ಲಿ. ಈ ಸ್ಕೂಲ್ ಬಗ್ಗೆ ತುಂಬ ಹೆಮ್ಮೆ ಇದೆ. ಇಷ್ಟು ದೊಡ್ಡ ಕಾರ್ಯಕ್ರಮವನ್ನ ಮಾಡುವಾಗ ನಮಗೆ ಆತಂಕ ಇತ್ತು. ಒಂದು ಶಿಕ್ಷಣ ಸಂಸ್ಥೆಯಿಂದ ಇಂತಹ ಸಾಧನೆ ಮಾಡಲು ಯಾರೂ ಮುಂದಾಗಿಲ್ಲ ಎಂದು ತಿಳಿದು ನಾವು ಅದನ್ನ ಸಾಧಿಸಲು ಮುಂದಾಗಿದ್ದೆವು. ಆದರೆ ಶ್ರೀಕೃಷ್ಣನ ಅನುಗ್ರಹ, ಗುರುಗಳ ಆಶೀರ್ವಾದ ಈ ವಿಶ್ವ ದಾಖಲೆ ಮಾಡಲು ನೆರವಾಗಿದೆ ಎಂದು ಕಾಲೇಜಿನ ಪ್ರಾಂಶುಪಾಲೆ ಗೀತಾ ನುಡಿದರು. ಒಂದು ಶಾಲೆ ಅಥವಾ ಇನ್ಸ್ಟಿಟ್ಯೂಷನ್ನಿಂದ ಇದುವರೆಗೆ ಯಾರೂ ಶಾಲೆ ಪ್ರಯತ್ನವೇ ಪಡಲಿಲ್ಲ ಅಂತ ಹೇಳ್ಕೊಂಡ್ರು. ನಾವು ಅಟ್ಲೀಸ್ಟ್ ಒಂದು 4,000 ಜನ ಮಾಡುವ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದೆವು. ಅದರ ಪ್ರಕಾರ ನಿನ್ನೆ ಮೊನ್ನೆ ಎಲ್ಲ ನೋಡಿದರೆ ಮಳೆ ಇತ್ತು, ಗುಡುಗು ಸಿಡಿಲು ಇತ್ತು. ಹಾಗೆ ಫ್ಲೈಟ್ಸ್ ಕೂಡ ತುಂಬ ನಮ್ಮ ಬರುವ ಜಡ್ಜಸ್ ಇದು ಫ್ಲೈಟ್ ಕ್ಯಾನ್ಸಲೇಷನ್ ಎಲ್ಲ ಆಯಿತು. ಇದು ಆಗ್ತದೋ ಇಲ್ವೋ ಅಂತ ಗೊತ್ತಿದ್ರೂ ಕೂಡ ಗುರುಗಳ ಆಶೀರ್ವಚನ ನಾವು ಮೊದಲೇ ಕೇಳಿದ್ದೆವು. ಅದರಲ್ಲಿ ಸಂಪೂರ್ಣ ಯಶಸ್ಸು ಆಗಲಿ ಅಂತ ಗುರುಗಳು ಹೇಳಿದ್ರಿಂದ ಹೇಗಾದರೂ ಮಾಡಿ ಕೃಷ್ಣ ಮತ್ತು ಗುರುಗಳು ಸೇರಿ ಇದನ್ನು ಯಶಸ್ವಿ ಮಾಡ್ತಾರೆ ಅಂತ ಹೇಳಿ ನಮಗೊಂದು ನಂಬಿಕೆ ಇತ್ತು. ಅದನ್ನು ಇವತ್ತು ಗುರುಗಳು ನಿಜ ಮಾಡಿದ್ದಾರೆ. ನಮ್ಮ ಎಲ್ಲ ಅಧ್ಯಾಪಕ ವೃಂದದವರು ಹಾಗೆ ನಮ್ಮ ಪೋಷಕರು ಎಲ್ಲರೂ ದೊಡ್ಡ ಮನಸ್ಸು ಮಾಡಿ, ತುಂಬ ಫಂಕ್ಷನ್ಸ್ ಎಲ್ಲ ಇತ್ತು ಇವತ್ತು, ಬೇರೆ ಬೇರೆ ಅನಿವಾರ್ಯ ಕಾರಣಗಳಿಂದ ಬರಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೂ ಕೂಡ ಅದೆಲ್ಲ ಮುಗಿಸಿ ಬಂದು ನಮ್ಮ ಜೊತೆ ಸೇರಿ ಇವತ್ತು 2,000 ಮಿಕ್ಕಿ ಪೇರೆಂಟ್ಸೇ ನಮ್ಮ ಜೊತೆ ಇದ್ದಾರೆ. ಸುಮಾರು 2,030 ಮಕ್ಕಳಿದ್ದಾರೆ. ಒಟ್ಟಿನಲ್ಲಿ ಕುಂಜಾರುಗಿರಿ ಪಾಜಕ ಆನಂದ ತೀರ್ಥ ವಿದ್ಯಾಲಯದ ಮಕ್ಕಳ ಶಿಕ್ಷಕರ ಸಾಧನೆ ಇದೀಗ ವಿಶ್ವ ದಾಖಲೆಗೆ ಸೇರ್ಪಡೆಯಾಗಿದೆ. ಇಂತಹ ಸಾಧನೆಗೆ ನಾವು ಹ್ಯಾಟ್ಸ್ ಆಫ್ ಅನ್ನೋಣ. ಪ್ರಮೋದ್ ಸುವರ್ಣ, ನಮ್ಮ ಕುಡ್ಲ 24/7 ಉಡುಪಿ.